ಭೌತ ವಿಜ್ಞಾನ ಹೇಳುವಂತೆ ಹುತ್ತಕ್ಕೆ ಹಸುವಿನ ಹಾಲೆರೆದು ಆ ಮಣ್ಣಿನ ಸ್ವೀಕಾರದಿಂದ ಸಂತಾನ ಪ್ರಾಪ್ತಿಯಾಗುತ್ತದೆ ಎಂದು ನಂಬಿದ್ದಾರೆ. ಅದು ಮೌಢ್ಯವಲ್ಲ. ಹುತ್ತದಲ್ಲಿ ಹಸುವೆಯಿಂದ ಕೆಂಗಟ್ಟ ಹಾವುಗಳು ಚಲಿಸುವಾಗ ಅವುಗಳ ರಜಸ್ಸು ಮತ್ತು ತೇಜಸ್ಸು ಹುತ್ತದ ಪರಿಷ್ಕೃತ ಮಣ್ಣಿಗೆ ಅಂಟಿಕೊಳ್ಳುತ್ತದೆ. ಅದರ ಮೇಲೆ ಗೋವಿನ ಹಾಲು ಬಿದ್ದಾಗ ಆರೋಗ್ಯಕ್ಕೆ ಹಿತವಾದ ವಿಶಿಷ್ಟ ಬಗೆಯ ವಾಯುವೊಂದು ಹೊರಹೊಮ್ಮುತ್ತದೆ. ಅದು ಕೆಲವು ಲೈಂಗಿಕ ದೋಷಗಳಿಗೆ ವಿಶಿಷ್ಟ ಪರಿಹಾರವಾಗುತ್ತದೆ. ನಾಗರಾಜ ಕೇವಲ ಕಾಯುವ ದೇವತೆಯಲ್ಲ, ಕಲಾ ರಸಿಕನಲ್ಲ, ಕಾಯಿಲೆ ನಿವಾರಕನೂ ಹೌದು. ಆತ ಶಿವನ ಮೇಲೆ ಹೂವಾಗಿ ಕಂಡರೆ ಗಣಪನ ಹೊಟ್ಟೆ ಮೇಲೆ ಹಗ್ಗವಾಗಿ ಕಾಣುತ್ತಾನೆ. ಸಮುದ್ರ ಮಂಥನ ಕಾಲಕ್ಕೆ ಕಡೆಯುವ ಹಗ್ಗವಾದರೆ ಮತ್ತೊಂದೆಡೆ ಸರ್ಪ ಆಸ್ತ್ರ ಆಗುತ್ತಾನೆ. ಹೌದು, ಇದೇ ಕಾರಣ ಕಣ್ಣುಗಳೇ ಕಿವಿಯಾದ ಹೊಟ್ಟೆಗೆ ಕಾಲಾಗಿರುವ ಈ ನಾಗರಾಜ ಜಗತ್ತಿನಾದ್ಯಂತ ಪೂಜಿಸಲ್ಪಡುತ್ತಾನೆ. ಹೌದು, ಈ ನಾಗದೇವ ನಮ್ಮ ಜೀವನದಲ್ಲಿ ಒಂದಲ್ಲ ಒಂದು ರೀತಿ ನಮ್ಮ ಜೀವಕ್ಕೆ ಹೊಸ ದಾರಿಯನ್ನ ತೋರಿಸುತ್ತಾನೆ. ಹೌದು, ನಮ್ಮ ಜೀವನದಲ್ಲಿ ಬರುವ ಸಮಸ್ಯೆಗಳಿಗೆ ಆ ಸರ್ಪರಾಜ ನಮಗೆ ಹಲವಾರು ರೀತಿ ಪರಿಹಾರ ಕೊಡುತ್ತಾನೆ. ಇದೇ ಕಾರಣ ದೇಶಾದ್ಯಂತ ನಾಗರಾಜನ ದೇವಾಲಯಗಳನ್ನು ಕೂಡ ನೀವು ಕಾಣಬಹುದು. ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ನಾಗಾರಾಧನೆಗೆ ಪ್ರಸಿದ್ಧವಾದಂತಹ ಕರ್ನಾಟಕದ ಕೆಲವು ಐತಿಹಾಸಿಕ ದೇವಾಲಯಗಳನ್ನ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಮಸ್ಕಾರ ಸ್ನೇಹಿತರೆ, ನಿಮಗೆಲ್ಲ ಆತ್ಮೀಯ ಹಾಗೂ ಅದ್ದೂರಿ ಸ್ವಾಗತ. ಮಾಗಲಗತಿ ಆದಿಶೇಷ ಮಂದಿರ, ಕಲಬುರಗಿ. ಆದಿಶೇಷನ ಮಂದಿರಗಳು ಅಪರೂಪ. ಅಂತಹ ಆದಿಶೇಷನ ದೇವಸ್ಥಾನ ಒಂದು ಕಲಬುರಗಿ ಜಿಲ್ಲೆ ಚಿತ್ತಾಪುರ ತಾಲೂಕಿನ ಮಾಲಗತ್ತಿಯಲ್ಲಿದೆ. ಇಲ್ಲಿನ ಇನ್ನೊಂದು ವಿಶೇಷವೇನೆಂದರೆ ಈತನು ಕೇವಲ ಹಿಂದೂಗಳ ಆರಾಧ್ಯ ದೈವ ಮಾತ್ರವಲ್ಲದೆ ಮುಸ್ಲಿಮರಿಂದಲೂ ಕೂಡ ಪೂಜಿಸಿಕೊಳ್ಳುತ್ತಾನೆ. ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದರೆ ರೋಗಗಳು ಮಾಯವಾಗುತ್ತವೆ ಅನ್ನುವ ನಂಬಿಕೆ ಇಲ್ಲಿನ ಭಕ್ತರಲ್ಲಿದೆ. ಪ್ರೀತಿಯ ತಂಗಿ ಬೇಬಿ ಫಾತಿಮಾ ಪ್ರೀತಿಯ ಅಣ್ಣನಿಗೆ ಕೂಗಿ ಕರೆಯಲು ಭಕ್ತನನ್ನು ಬಿಟ್ಟು ಪಲ್ಲಕ್ಕಿಯಲ್ಲಿ ಸೋದರಿಯತ್ತ ಓಡಿ ಬರುವ ವಿಶಿಷ್ಟ ಪದ್ಧತಿ ಇಲ್ಲಿದ್ದು, ಇದೊಂದು ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಸಂಕೇತವಾಗಿದೆ. ಇಲ್ಲಿನ ಪವಿತ್ರ ಪುಷ್ಕರಣಿ ದೇವಸ್ಥಾನದ ಬಗ್ಗೆ ಸುಮಾರು 5,000 ವರ್ಷಕ್ಕಿಂತ ಹಳೆಯದಾದ ಸ್ಕಂದ ಪುರಾಣದಲ್ಲಿ ಉಲ್ಲೇಖವಿದೆ. ಪುರಾತನ ಗ್ರಂಥವಾದ ಪದ್ಯ ಪುರಾಣದಲ್ಲಿ ಇಲ್ಲಿ ಹರಿಯುವ ನದಿಯ ಮಹಾತ್ಮೆ ಹಾಗೂ ಆಸ್ತಿಕ ಮುನಿ ಆಶ್ರಮದ ಕೆಲವು ಪಾವನ ಸ್ಥಳಗಳ ಬಗ್ಗೆ ಉಲ್ಲೇಖ ಕೂಡ ಇದೆ. ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ, ದೊಡ್ಡಬಳ್ಳಾಪುರ. ಲಕ್ಷಾಂತರ ಭಕ್ತರು ನಾಗರ ಆರಾಧನೆಗೆ ನಡೆಸುವ ಪ್ರಸಿದ್ಧ ಕ್ಷೇತ್ರವೇ ಘಾಟಿ ಸುಬ್ರಹ್ಮಣ್ಯ. ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಷ್ಟೇ ದಕ್ಷಿಣ ಕರ್ನಾಟಕದಲ್ಲಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರ ಕೂಡ ಹೆಸರುವಾಸಿಯಾಗಿದೆ. ಈ ಕ್ಷೇತ್ರ ದೊಡ್ಡಬಳ್ಳಾಪುರ ತಾಲೂಕಿನ ಸೋಬಗೆರೆ ಹೋಬಳಿಯಲ್ಲಿದೆ. ಹರಕೆ ಹೊತ್ತ ಭಕ್ತರು ನಾಗಾರಾಧನೆಯಲ್ಲಿ ತೊಡಗಿಕೊಳ್ಳುವ ದೃಶ್ಯ ನಿತ್ಯ ಕಂಡುಬರುತ್ತದೆ. ನಾಗದೋಷ ನಿವಾರಣೆಗೆ ಭಕ್ತಾದಿಗಳು ನಾಗರ ಪಂಚಮಿ ಎಂದು ಇಲ್ಲಿ ಸಾಗರೋಪಾದಿಯಲ್ಲಿ ಸೇರುತ್ತಾರೆ. ಇಲ್ಲಿನ ನಾಗರ ಕಲ್ಲುಗಳು ಘಾಟಿ ವಿಶೇಷಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ನಾಗರ ಕಲ್ಲಿಗೆ ಹಾಲೆರುವ ಸಂಪ್ರದಾಯ ಪುರಾತನ ಕಾಲದಿಂದಲೂ ಇಲ್ಲಿ ನಡೆದುಕೊಂಡು ಬಂದಿದೆ. ಇಲ್ಲಿ ನಾಗರ ಕಲ್ಲುಗಳಿಗೆ ಹಾಲೆರೆದರೆ ನಾಗದೋಷ ಕಳೆಯುತ್ತದೆ ಎನ್ನುವ ಭಕ್ತರ ಅಚಲ ನಂಬಿಕೆ ಇದೆ. ಈ ಕ್ಷೇತ್ರದಲ್ಲಿ 10,000ಕ್ಕೂ ಹೆಚ್ಚು ನಾಗರ ಕಲ್ಲುಗಳಿವೆ. ನಾಗರ ಪಂಚಮಿಯ ದಿನ ಕ್ಷೀರಾಭಿಷೇಕ ಇಲ್ಲಿನ ಪ್ರಮುಖ ಆಕರ್ಷಣೆ. ಅಂತ್ಯ ಸುಬ್ರಹ್ಮಣ್ಯ, ತುಮಕೂರು. ಪಾವಗಡ ತಾಲೂಕಿನ ನಾಗಲಮಡಿಕೆಯ ಅಂತ್ಯ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ರಾಜ್ಯದ ಪ್ರಮುಖ ನಾಗಾ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಕುಕ್ಕೆಯನ್ನು ಆದಿ ಎಂದು ಕರೆದರೆ ಘಾಟಿಯನ್ನ ಮಧ್ಯ ಎಂದು ಕರೆಯುತ್ತಾರೆ. ಹಾಗೆಯೇ ನಾಗಲಮಡಿಕೆಯನ್ನ ಅಂತ್ಯ ಸುಬ್ರಹ್ಮಣ್ಯ ಎಂದು ಕೂಡ ಕರೆಯುತ್ತಾರೆ. ನಾಗಲಮಡಿಕೆಯಿಂದ ಭಕ್ತನೊಬ್ಬ ಕುಕ್ಕೆ ಸುಬ್ರಹ್ಮಣ್ಯ ಜಾತ್ರೆಗೆ ಹೋಗುತ್ತಿದ್ದ. ಒಮ್ಮೆ ಹೋಗಲಿಕ್ಕೆ ಸಾಧ್ಯವಾಗದಿದ್ದ ಆತನಿಗೆ ನಾಗಲಮಡಿಕೆಗೆ ಬಂದು ನೆಲೆಸುತ್ತೇನೆ ಎಂದು ಕನಸಿನಲ್ಲಿ ದೇವರು ಹೇಳುತ್ತಾನೆ. ಬಳಿಕ ಅವನ ಹೊಲ ಉಳುವಾಗ 7 ಅಡಿ ನಾಗರ ವಿಗ್ರಹ ದೊರೆಯುತ್ತದೆ. ಆ ಸುಬ್ರಹ್ಮಣ್ಯ ಸ್ವಾಮಿಯೇ ಇಲ್ಲಿ ನೆಲೆಸಿದ್ದಾನೆ ಎನ್ನುವ ಪ್ರತೀತಿ ಇದೆ. ನಾಗಲಮಡಿಕೆ ಉತ್ತರ ಪಿನಾಕಿನಿ ಹಳ್ಳದ ದಂಡೆಯಲ್ಲಿದ್ದು ಸುಮಾರು 500 ವರ್ಷಗಳ ಇತಿಹಾಸ ಹೊಂದಿದೆ. ಮದುವೆಯಾಗದ, ಮಕ್ಕಳಾಗದ, ಕಿವಿ ಸೋರಿಕೆಗೆ ಮತ್ತಿತರ ರೋಗ ರುಜಿನಗಳಿಂದ ನರಳುತ್ತಿರುವವರು ಇಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಪರಿಹಾರ ಪಡೆಯುತ್ತಾರೆ. ಸರ್ಪದೋಷ ನಿವಾರಣೆ ಹಾಗೂ ಮತ್ತಿತರ ಪೂಜೆಗಳು ಕೂಡ ಇಲ್ಲಿ ನಡೆಯುತ್ತವೆ. ಮತ್ತಿತಾಳೇಶ್ವರ ಕ್ಷೇತ್ರ, ಮಂಡ್ಯ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಮತ್ತಿತಾಳೇಶ್ವರ ಕ್ಷೇತ್ರದಲ್ಲಿ ನಾಗಪಂಚಮಿಯನ್ನ ವಿಶೇಷವಾಗಿ ಆಚರಿಸುತ್ತಾರೆ.
ಇಲ್ಲಿನ ಕೊಳದಲ್ಲಿ ಸ್ನಾನ ಮಾಡಿದ ಕೆಲವೇ ದಿನಗಳಲ್ಲಿ ಚರ್ಮದ ಕಾಯಿಲೆ ವಾಸಿಯಾಗುತ್ತದೆ ಎಂಬ ನಂಬಿಕೆ ಇದೆ. ಚರ್ಮ ಕಾಯಿಲೆ ಇರುವಂತಹ ಸಹಸ್ರಾರು ಜನತೆ ಇಲ್ಲಿ ಪ್ರತಿ ಭಾನುವಾರ ಹಾಗೂ ಗುರುವಾರ ಆಗಮಿಸಿ ಕೊಳದಲ್ಲಿ ಸ್ನಾನ ಮಾಡಿ ಭಕ್ತಿಯಿಂದ ಮತ್ತಿತಾಳೇಶ್ವರ ಹಾಗೂ ನಾಗರ ಕಲ್ಲುಗಳಿಗೆ ಇಲ್ಲಿ ಪೂಜೆಯನ್ನ ಸಲ್ಲಿಸುತ್ತಾರೆ. ಇಲ್ಲಿ ಮುನಿಯೊಬ್ಬರು ತಪಸ್ಸಿಗೆ ಕುಳಿತಾಗ ಸುತ್ತಲೂ ಹುತ್ತ ಬೆಳೆದಿತ್ತು. ಸಮೀಪದ ಕಲ್ಲು ವೀರನಹಳ್ಳಿ ಪಟೇಲನ ಹಸುವೊಂದು ನಿತ್ಯ ಹುತ್ತದ ಮೇಲೆ ನಿಂತು ಹಾಲು ಕರೆಯುತ್ತಿತ್ತು. ಇದನ್ನು ಗಮನಿಸಿದ ಪಟೇಲ ಹುತ್ತ ಬೇರ್ಪಡಿಸಿ ನೋಡಿದಾಗ ಶಿವಲಿಂಗ ಇರುವುದನ್ನು ಕಂಡು ಅಲ್ಲಿ ದೇವಸ್ಥಾನ ನಿರ್ಮಿಸಿದನು ಎನ್ನುವ ಇತಿಹಾಸವಿದೆ. ವಿದುರಾಶ್ವತ್ಥ ಚಿಕ್ಕಬಳ್ಳಾಪುರ. ರಾಜ್ಯದ ಇತರ ಧಾರ್ಮಿಕ ಕ್ಷೇತ್ರಗಳಂತೆ ವಿದುರಾಶ್ವತ್ಥ ಕೂಡ ನಾಗದೇವರ ಪೂಜೆಗೆ ಹೆಸರುವಾಸಿಯಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಗೌರಿಬಿದನೂರು ತಾಲೂಕಿನಲ್ಲಿರುವ ಈ ಕ್ಷೇತ್ರ ಪೌರಾಣಿಕ ಹಾಗೂ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದೆ. ಮಹಾಭಾರತ ಕಾಲದಲ್ಲಿ ಧೃತರಾಷ್ಟ್ರನ ಮಂತ್ರಿಯಾಗಿದ್ದ ವಿದುರನು ಅಶ್ವತ್ಥ ಸಸಿ ನೆಟ್ಟು ಬೆಳೆಸಿದ್ದನು. ಇದರಿಂದ ಈ ಸ್ಥಳವು ವಿದುರಾಶ್ವತ್ಥ ಎಂಬುದು ಖ್ಯಾತಿಯಾಗಿದೆ. ಇಲ್ಲಿ ಪುರಾತನವಾದಂತಹ ಅಶ್ವತ್ಥ ನಾರಾಯಣ ಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ದೇವಾಲಯಗಳಿವೆ. ಸಹಸ್ರಾರು ಸಂಖ್ಯೆಯಲ್ಲಿ ಇಲ್ಲಿ ನಾಗರ ಮೂರ್ತಿಗಳನ್ನ ಪ್ರತಿಷ್ಠಾಪನೆ ಕೂಡ ಮಾಡಲಾಗುತ್ತದೆ. ಕುಕ್ಕೆ ಸುಬ್ರಹ್ಮಣ್ಯ ದಕ್ಷಿಣ ಕನ್ನಡ ಜಿಲ್ಲೆ. ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ನಾಗಾರಾಧನೆಗೆ ಇಡೀ ವಿಶ್ವದಲ್ಲೇ ಹೆಸರುವಾಸಿಯಾಗಿದೆ. ಪ್ರಕೃತಿ ಸೌಂದರ್ಯ ನಡುವಿರುವ ಈ ದೇವಾಲಯದಲ್ಲಿ ಈಶ್ವರನ ಪುತ್ರ ಷಣ್ಮುಗನನ್ನು ನಾಗರ ರೂಪದಲ್ಲಿ ಸುಬ್ರಹ್ಮಣ್ಯನ ಹೆಸರಿನಲ್ಲಿ ಆರಾಧಿಸಲಾಗುತ್ತದೆ. ಸುಬ್ರಹ್ಮಣ್ಯನಿಗೆ ಸಲ್ಲಿಸಿದ ಪೂಜೆ ಸರ್ಪರಾಜನಾದಂತಹ ವಾಸುಕಿಗೆ ಸಲ್ಲುತ್ತದೆ ಎನ್ನುವ ನಂಬಿಕೆ ಇದೆ. ಜಾತಕದಲ್ಲಿನ ನಾಗದೋಷ, ಕಾಳ ಸರ್ಪದೋಷ ಹಾಗೂ ಅನಾರೋಗ್ಯ, ವಿವಾಹ ವಿಳಂಬ, ವೈವಾಹಿಕ ಸುಖಭಂಗ, ಪುತ್ರಹೀನತೆ, ಸಂತಾನಹೀನತೆ, ಉದ್ಯೋಗದಲ್ಲಿ ಅಸಮಾಧಾನ ಇತ್ಯಾದಿ ತೊಂದರೆಗಳನ್ನ ಅನುಭವಿಸುತ್ತಿರುವರು ಪರಿಹಾರ ಮಾಡಿಸಲು ಪ್ರಪಂಚದ ವಿವಿಧ ಕಡೆಯಿಂದ ಈ ಕ್ಷೇತ್ರಕ್ಕೆ ಬರುತ್ತಾರೆ. ಅದರಲ್ಲೂ ರಾಜಕಾರಣಿಗಳು, ಸಿನಿಮಾ ತಾರೆಯರು, ಕ್ರಿಕೆಟ್ ತಾರೆಯರು ನೀವು ಸುಬ್ರಹ್ಮಣ್ಯಕ್ಕೆ ಭೇಟಿ ಕೊಡುವುದನ್ನ ಆಗಾಗ ಗಮನಿಸಬಹುದು. ಸುಬ್ರಹ್ಮಣ್ಯ ಷಷ್ಠಿ ಮಹೋತ್ಸವಗಳ ಕಾಲದಲ್ಲಿ ಭಕ್ತರು ದೈಹಿಕ ಹಾಗೂ ಮಾನಸಿಕ ಸಂಕಷ್ಟಗಳ ನಿವಾರಣೆಗಳಿಗೆ ಹೇಳಿಕೊಂಡಿರುವ ಹರಕೆ ಬೀದಿ ಮಡೆ ಸ್ನಾನ ಅಂದ್ರೆ ಉರುಳುವ ಸೇವೆ ಮಾಡುತ್ತಾರೆ. ಮೂಲ ಮೃತಿಕೆ ಅಂದ್ರೆ ಹುತ್ತದ ಮಣ್ಣಿನ ಪ್ರಸಾದವನ್ನ ಪಡೆಯುತ್ತಾರೆ. ಇದು ಈ ಕ್ಷೇತ್ರದಲ್ಲಿ ಶ್ರೇಷ್ಠವೆಂದು ಕೂಡ ನಂಬಲಾಗಿದೆ. ಬೇರೆ ಬೇರೆ ಊರುಗಳಿಂದ ಎತ್ತಿನ ಬಂಡಿಯಲ್ಲಿ ಇಲ್ಲಿ ಬಂದು ನದಿ ತಟದಲ್ಲಿ ಅಡುಗೆ ಮಾಡಿಸಿ ಪೂಜೆಯ ನಂತರ ಒಂದು ಹೊತ್ತು ಬಿಡುವ ಪದ್ಧತಿ ಈ ಭಾಗದ ಜನರಲ್ಲಿದೆ. 3 ಮಾಸಗಳ ಷಷ್ಠಿಯೆಂದು ಅನ್ನದ ರಾಶಿಯ ಮೇಲೆ ಉತ್ಸವ ಮೂರ್ತಿಯನ್ನು ಕೂರಿಸಿ ಇಲ್ಲಿ ಪೂಜೆ ಕೂಡ ಸಲ್ಲಿಸಲಾಗುತ್ತದೆ. ಪೂಜೆ ನಂತರ ನಾಗರಹಾವು ಅನ್ನದ ರಾಶಿಯ ಮೇಲೆ ಹಾದು ಹೋಗುವ ಗುರುತು ವೀಕ್ಷಿಸಲು ಭಕ್ತರು ಇಲ್ಲಿ ಮುಗಿಬೀಳುತ್ತಾರೆ. ನಾಗಲ ಮಡಿಕೆಯಲ್ಲಿ 3 ಮಾಸಗಳನ್ನು ಹೊರತುಪಡಿಸಿ ಮಂಗಳವಾರ, ಭಾನುವಾರಗಳಂದು ಹೆಚ್ಚಿನ ಸಂಖ್ಯೆಯ ಜನರು ಇಲ್ಲಿ ಈ ದೇಗುಲಕ್ಕೆ ಭೇಟಿ ನೀಡುತ್ತಾರೆ. ದೇಗುಲ ಪ್ರದೇಶದಲ್ಲಿ ಆಗಾಗ 7 ಹಡೆ ಸರ್ಪ ಇಲ್ಲಿ ದರ್ಶನ ಕೊಡುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಕೆಲವೊಂದು ಸಾರಿ ಗರ್ಭಗುಡಿಯಲ್ಲಿ 7 ಹೆಡೆ ಸರ್ಪ ದರ್ಶನ ಕೊಟ್ಟಿರುವ ಹಲವಾರು ನಿದರ್ಶನಗಳು ಅರ್ಚಕರಿಗೂ ಹಾಗೂ ಭಕ್ತ ಮಂಡಳಿಗೆ ದೊರಕಿದೆ ಎಂದು ನಂಬುತ್ತಾರೆ. ಅಂದಹಾಗೆ ಇಂತಹ ಪ್ರಸಿದ್ಧ ಪುಣ್ಯಕ್ಷೇತ್ರ ತಾಲೂಕು ಕೇಂದ್ರವಾದ ಪಾವಗಡದಿಂದ ಕೇವಲ 16 ಕಿಲೋಮೀಟರ್ ದೂರದಲ್ಲಿದ್ದರೆ ಜಿಲ್ಲಾ ಕೇಂದ್ರವಾದ ತುಮಕೂರಿನಿಂದ 118 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಕೋಟೆಗಳ ನಗರ ಚಿತ್ರದುರ್ಗದಿಂದ 124 ಕಿಲೋಮೀಟರ್ ದೂರದಲ್ಲಿದ್ದರೆ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 175 ಕಿಲೋಮೀಟರ್ ದೂರದಲ್ಲಿದೆ. ಶ್ರೀ ಮಹಾಪ್ರತ್ಯಂಗಿರ ಚೌಡೇಶ್ವರಿ ಜ್ಯೋತಿಷ್ಯ ಫಲ ಪಂಡಿತ್ ವೈದ್ಯಮೋಡಿ ರಾಮಜ್ಜ ಶ್ರೀ ಆಂಜನೇಯ ಸ್ವಾಮಿಯ ಆರಾಧಕರು, ಇಂಡಿಯನ್ ಫೇಮಸ್ ಅಸ್ಟ್ರಾಲಜರ್. ಗೆಟ್ 100% ಸೊಲ್ಯೂಷನ್ ಟು ಆಲ್ ಯುವರ್ ಪ್ರಾಬ್ಲಮ್ಸ್. ಶ್ರೀ ಪ್ರತ್ಯಂಗಿರ ದೇವಿಯನ್ನ ವಶಪಡಿಸಿಕೊಂಡಿರುವ ಏಕೈಕ ಜ್ಯೋತಿಷ್ಯರು ಪಂಡಿತ್ ರಾಮಜ್ಜನವರು ರಾಜಮೋಡಿ, ತಾಳೆಗೆರೆ ಮತ್ತು ನಿಮ್ಮ ಧ್ವನಿಯ ಮೂಲಕ ನಿಮ್ಮ ಭವಿಷ್ಯವನ್ನ ನಿಖರವಾಗಿ ಹೇಳುತ್ತಾರೆ. ಫೋನಿನ ಮೂಲಕ ನೇರ ಪರಿಹಾರದಲ್ಲಿ ಓಪನ್ ಚಾಲೆಂಜ್. ಆಂಜನೇಯ ಸ್ವಾಮಿಯ ಅನುಗ್ರಹದಿಂದ ವಿಶೇಷ ಪರಿಹಾರ ತಿಳಿಸುತ್ತಾರೆ. ನಿಮ್ಮ ಒಂದು ಕರೆ ನಿಮ್ಮ ಭವಿಷ್ಯವನ್ನೇ ಬದಲಾಯಿಸಬಲ್ಲದು. ಇವರ ದೂರವಾಣಿ ಸಂಖ್ಯೆ 9008220252.